ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ, ರಾಜ್ಯಪಾಲರು ಅನುಭವಿ ರಾಜಕಾರಣಿ. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿ ತೆರಳುವಾಗ ಕೆಲ ಸದಸ್ಯರು ನಡೆದುಕೊಂಡ ರೀತಿ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಅವರ ವಯಸ್ಸಿಗೂ ಮರ್ಯಾದೆ ನೀಡಲಾಗಿಲ್ಲ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಹಾಗೂ ರವಿ ಅವರು ಅಧಿವೇಶನದ ಭಾಷಣ ಆಗಿ ರಾಜ್ಯಪಾಲರು ತೆರಳುವಾಗ ಅವರ ಮೈಮೇಲೆ ಏರಿ ಹೋದವರಂತೆ ವರ್ತಿಸಿ ಅಪಮಾನ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯಕ್ಕೆ ಪ್ರಥಮ ಪ್ರಜೆಯಾದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಬಿಕೆ ಹರಿಪ್ರಸಾದ್, ರವಿ ಅವರು ಅವಮಾನ ಮಾಡಿದ್ದಾರೆ. ಆ ಸಮಯ ನಾವು ಅಲ್ಲೇ ಇದ್ದೆವು. ಮಾರ್ಷಲ್ಗಳು ಹಾಗೂ ನಾನು ರಾಜ್ಯಪಾಲರ ರಕ್ಷಣೆಗೆ ತೆರಳಿದ್ವಿ. ಅವರನ್ನು ಸುರಕ್ಷಿತವಾಗಿ ಕರೆದೊಯ್ದೆವು. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹಿರಿಯರಾದ ಹರಿಪ್ರಸಾದ್ ಇನ್ನಾದರೂ ಜವಾಬ್ದಾರಿಯುತವಾಗಿ ವರ್ತಿಸಲಿ ಎಂದರು. ಬಿಕೆ ಹರಿಪ್ರಸಾದ್ ರವರು ತಮ್ಮ ಕೆಟ್ಟ ಗೂಂಡಾವರ್ತನೆ ತೋರಿಸಿದ್ದಾರೆ. ರವಿಯವರು ಹಿಂದ್ಗಡೆಯಿಂದಿದ್ದರು, ಆದರೆ ಬಿಕೆ ಹರಿಪ್ರಸಾದ್ ರವರು ಗೂಂಡಾ ರೀತಿಯಲ್ಲಿ ಬಂದು ಅವರಿಗೆ ಅಡ್ಡ ಕಟ್ಟಿ, ನಾನು ಕೂಡ ಅಲ್ಲಿ ಹತ್ತಿರದಲ್ಲಿದ್ದೆ, ಮಾರ್ಷಲ್ಗಳಿಗೆ ಅವರನ್ನು ದಬ್ಬಿ ದೂಡುವಂಥ ಕೆಲಸವನ್ನು ಮಾಡಿದರು. ಆದರೂ ಕೂಡ ನಾವೆಲ್ಲರೂ ಎಸ್ಕಾರ್ಟ್ ಮುಖಾಂತರ ನಾನೂ ಸೇರಿಕೊಂಡು ಅವರನ್ನು ಸುರಕ್ಷಿತ ರೀತಿಯಲ್ಲಿ ಅವರನ್ನು ವಾಪಸ್ ಬಿಡುವಂಥ ಕೆಲಸವನ್ನು ಮಾಡಿದೆವು. ನಾನೆಲ್ಲೇ ಅಲ್ಲಿ ಇಲ್ಲದಿರ್ತಿದ್ರೆ ಬಿಕೆ ಹರಿಪ್ರಸಾದ್ ಅವರು ನೇರವಾಗಿ ನುಗ್ಗಿ ಅವರ ಮೈಗೆ ಕೈ ಹಾಕ್ತಿದ್ರು. ನನ್ನ ಧರ್ಮ, ನನ್ನ ಕರ್ತವ್ಯ, ಈ ಕರ್ನಾಟಕದ, ಈ ದೇಶದ ಪ್ರತಿಯೊಬ್ಬ ಪೌರನ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಯಾಕಂದರೆ ಒಬ್ಬ ರಾಜ್ಯಪಾಲರು ಈ ರೀತಿ ನಿಂದನೆ ಮಾಡುವಾಗ ಅದನ್ನು ತಡೆಗಟ್ಟುವಂಥ ನಮ್ಮ ಕರ್ತವ್ಯ.